ಆ ಆ ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಕೆಣಕಿ ಕೆಡಲು ಬೇಡ, ನೆಲ ಹಿಂದೆ ಕಾಯ್ತಾ ಇದ್ದೋ ಏನು ಚಂದದ ಹುಡುಗಿಗೆ ನಾನು ಕೈ ಹಾಕಬೇಕು ಅಂತ ಹೋಗ್ತಿರುವಾಗ ಇವ ಬಂದ ಪರದಳು. ಇವಳು ಯಾವ ಕಡೆಗೆ ಓಡಲು ಅಂತ ಗೊತ್ತಾಗುವುದಿಲ್ಲ. ಕಾಮಾಸುರನ ಕಣ್ಣು ತಪ್ಪಿಸಿ ಉಳಿಯಲಿಕ್ಕೆ ಸಾಧ್ಯವೇ? ನಿನ್ನ ಭಕ್ತಳು ಕಷ್ಟಕ್ಕೆ ಒಳಗಾಗಿದ್ದಾಳೆ. ನಿನ್ನನ್ನೇ ನಂಬಿಕೊಂಡು ಬಂದವಳು ನಾನು. ನಿನ್ನ ಭಕ್ತನ ಕಷ್ಟವನ್ನು ದೂರ ಮಾಡು ದೇವಾ, ದೂರ ಮಾಡು.
ಕೇಳೋದಕ್ಕೆ ಜನ ಇಲ್ಲಂದು ಭಾವಿಸಿದ್ಯಾ? ಭಕ್ತರಿಗೆ ಅಂತ ಹೇಳುವ ನೆಲೆಯಲ್ಲಿ ನೀನು ಯಾವ ದೇವನೋ ದೈವನೋ ಎಂತದ್ದು ಗೊತ್ತಾಗ ಅವಳು ಆರಾಧಿಸುವ ದೈವ ನಾವಿದ್ದೇವೆ. ಯಾರು ಅಂತ ಗೊತ್ತಾಗ ನಾವು ಬೇರೆ ಯಾರು ಅಲ್ಲ. ಇವಳೇ ಚಿಕ್ಕು ಇದ್ದಾಳೆ. ಯಾ ಚಿಕ್ಕಮ್ಮ ನಾನೇ ಯಾ ಚಿಕ್ಕಮ್ಮ ಚಿಕ್ಕಮ್ಮ ನಿನ್ನಲ್ಲಿ ಮರಳಿ ಇಷ್ಟು ಹೇಳ್ತೇನೆ ನಾನು ಚಿಕ್ಕಮ್ಮ. ನೀನು ಮರಳಿಸುವ ಆಯ್ತು ನಿನ್ನಂತೆಯೂ ವೇಷವನ್ನ ಧರಿಸವಲ್ಲೇ ನಾನು ಅಣಿಮಾದಿ ಅಷ್ಟು ಸಿದ್ಧಗಳು